ಕೀರ್ತಿಶೇಷ ಪದ್ಮನಾಭ ತಂತ್ರಿ ನಾರಾವಿ ಸಂಸ್ಕರಣಾ ವೇದಿಕೆಯಲ್ಲಿ ಯಕ್ಷತೀರ್ಥ ಕಲಾ ಸೇವೆ ನೂರಾಳುಬೆಟ್ಟು ಇವರ 2ನೇ ವರ್ಷದ ಯಕ್ಷತೀರ್ಥ ಸಂಭ್ರಮವು ಕಾರ್ಕಳದ ನಾರಾವಿ ಧರ್ಮಶ್ರೀ ಸಭಾಭವನದಲ್ಲಿ ಜರುಗಿತು. ಶ್ರೀಕೃಷ್ಣ ತಂತ್ರಿ ನಾರಾವಿ ದೀಪ ಬೆಳಗಿಸಿ ಸಮಾರಂಭವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿದ್ದಾರೆ. ಓಂ ಸ್ವಸ್ತಿ ಶಾಂತಿ. ನಂತರ ಮಾತನಾಡಿದ ಪ್ರಾಧ್ಯಾಪಕ ಮುನಿರಾಜ ರಿಂಜಾಳ್ ಅವರು, ಸದಾನಂದ ಆಚಾರ್ಯರು ಸತತ 2ನೇ ವರ್ಷ ಯಕ್ಷತೀರ್ಥ ಸಂಭ್ರಮವನ್ನ ಹಾಗೂ ಪುಸ್ತಕ ವಿತರಣೆ ಮತ್ತು ಪ್ರಶಸ್ತಿ ಪ್ರದಾನ ಮಾಡುವಂತದ್ದು ತುಂಬಾ ಹೆಮ್ಮೆಯ ಕಾರ್ಯವಾಗಿದೆ ಅಂತ ಹೇಳಿದ್ರು. ಸದಾನಂದ ಆಚಾರ್ಯರು ಇದೇ ರೀತಿಯಲ್ಲಿ ಜನರ ಸಹಕಾರವನ್ನ ಪಡೆದು ಕಲೆಯ ಸೇವೆಯನ್ನ ಮಾಡಿ, ಯಾಕಂದ್ರೆ ಈ ಒಂದು ಅರ್ಧ ದಿವಸ ಈ ಯಕ್ಷಗಾನದ ಒಂದು ಪ್ರದರ್ಶನ ಅಥವಾ ತಾಳಮದ್ದಲೆ ಕಾರ್ಯಕ್ರಮದ ಮೂಲಕ ಇಷ್ಟೊಂದು ಜನರನ್ನ ಖುಷಿ ಪಡಿಸ್ತಕ್ಕಂತಹ ಒಂದು ಕೆಲಸ ಇದೆಯಲ್ಲ, ಅದು ಅಮೋಘವಾಗಿರ್ತಕ್ಕಂಥದ್ದು ಅಂತ ಭಾವಿಸ್ತೇನೆ. ನಂತರ ಬೇಲಾಡಿ ಜಗದೀಶ್ ಆಚಾರ್ಯ ಮೂಡಬಿದ್ರೆ ಇವರಿಗೆ ಯಕ್ಷತೀರ್ಥ ಪ್ರಶಸ್ತಿ ಪ್ರದಾನ ಮಾಡಿದ್ರು. ನಂತರ ಕೊರಗತಿ ಶೆಟ್ಟಿ ಅವರಿಗೆ ಲಕ್ಷತೀರ್ಥ ಸನ್ಮಾನ ನೀಡಿ ಗೌರವಿಸಿದ್ರು. ಎಲ್ಲ ಅತಿಥಿ ವರಣ್ಯರಿಗೆ ಸುನಿಲ್ ಕುಮಾರ್ ಅವರು ಶಾಲು ಹೊದಿಸಿ ಹಾಗೆ ಪೇಟವನ್ನು ತೊಡಿಸಿ ಹಾರವನ್ನು ಅರ್ಪಿಸಿ ಗೌರವಿಸಿದ್ದೆ. ನಂತರ ಮಾತನಾಡಿದ ಶಾಸಕ ಸುನಿಲ್ ಕುಮಾರ್ ಅವರು, ಭಾಷೆ ಮತ್ತು ಸಂಸ್ಕೃತಿ ಎರಡೂ ಕೂಡ ಒಟ್ಟೊಟ್ಟಿಗೆ ಚಲಿಸಬೇಕು ಅಂತ ಹೇಳಿದ್ರು. ಇವತ್ತು ತಾಳಮದ್ದಲೆಯ ಆಕರ್ಷಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದನ್ನು ಆಯಾ ಗ್ರಾಮಗಳಲ್ಲಿ ನಾವು ನೋಡ್ತಾನೆ ಇದ್ದೇವೆ. ಭಾಷೆ ಮತ್ತು ಸಂಸ್ಕೃತಿ ಎರಡೂ ಕೂಡ ಒಟ್ಟೊಟ್ಟಿಗೆ ಚಲಿಸಬೇಕು. ಭಾಷೆ ಮತ್ತು ಸಂಸ್ಕೃತಿ ಒಟ್ಟಿಗೆ ಚಲಿಸಲಿಲ್ಲ ಅಂತಾದರೆ ಅದು ವಿಭಿನ್ನವಾಗಿ ಸಮಾಜಕ್ಕೆ ಪೂರಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ, ತುಳುನಾಡಿನ 10 ಸಂಗತಿಗಳನ್ನು ತಿಳಿಸುವಂಥ, ಪೌರಾಣಿಕ ಸಂಗತಿಗಳನ್ನು ತಿಳಿಸುವಂಥ ಒಂದು ಒಳ್ಳೆಯ ಪ್ರಯತ್ನ ತಾಳಮದ್ದಲೆಯ ಮುಖಾಂತರ ನಮಗೆ ಸಿಗ್ತಾ ಇದೆ. ಭಾಷೆಯ ಹಿರಿಮೆ, ಪ್ರೌಢಿಮೆಗಳು ಇದರಲ್ಲಿ ವ್ಯಕ್ತ ಆಗೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತಿನ ಯುವ ಪೀಳಿಗೆಗೆ ಈ ಆಸಕ್ತಿಯನ್ನು ಹಸ್ತಾಂತರಿಸುವಂಥ ಕಾರ್ಯವೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡಿಬೇಕು. ತಾಳಮದ್ದಲೆಗೆ ಅದರದೇ ಆದಂಥ ಪ್ರೇಕ್ಷಕರಿದ್ದಾರೆ. ಎಲ್ಲ ಕಡೆಗಳಿಗೂ ಕೂಡ ಹೋದಾಗ ಶೇಕಡ 50ರಷ್ಟು ಜನ ಅವರೇ ಇದ್ದಾರೆ. ಈ ಸಂದರ್ಭದಲ್ಲಿ ತೆಂಕಿನ ತುಳು ಪ್ರಸಂಗ, ಬಲಿಚಕ್ರವರ್ತಿ ಹಾಗೂ ಬಡಗಿನ ಸಮರ ಸೌಗಂಧಿಕ ತಾಳಮದ್ದಲೆ ಕಾರ್ಯಕ್ರಮ ಜರುಗಿತು. ಆಲೋಚನಾ ಶಕ್ತಿಯೇ ಕಾಲಕ್ರಮದಲ್ಲಿ ಕುಂಠಿತವಾಗಿ ಹೋಗುತ್ತದೆ. ಇದು ನನ್ನ ಅನುಭವ. ಹೌದು. ಈ ಸಂದರ್ಭದಲ್ಲಿ ಉದ್ಯಮಿ ಪ್ರೇಮ್ ಕುಮಾರ್ ಪ್ರಸಾದ್ ಆಚಾರ್ಯ ಬಚಗೋಳಿ, ಹರಿದಾಸ್ ಬಡ್ಮಿಯರು, ವಾದಿರಾಜ್ ಉಪಾಧ್ಯಾಯ ಉಪಸ್ಥಿತರಿದ್ದರು. ಇವರು ಕೂಡ ವೇದಿಕೆ ಬರಬೇಕು. ಚಂದ್ರನಾಥ ಹಿರಿಯ ಪ್ರಾರ್ಥನೆ. ಹಾಗಾಗಿ ಈ ವರ್ಷ